ಓಕೆ, ಒಂದು ನಾವು ಜಯಂತಿ ಟೀಚರ್ ಅಲ್ಲಿ ಮಾತಾಡ್ತಿದ್ದ ಹಾಗೆ ಒಂದು ಕಾಲ್ ಬಂತು ಸುಮಾ ಅವರೇ. ಓಕೆ, ವಾಪಸ್ ಬರ್ತಾ ಉಂಟು ಯಾರು ಅಂತ ನೋಡುವ. ಓಕೆ, ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ದಿವ್ಯಾ. ದಿವ್ಯಾ ಅವರು ಬೋಂದೆಲಿಂದ ಅಲ್ವಾ? ಹೌದು. ಓಕೆ ದಿವ್ಯಾ ಅವರೇ, ಟೀ ಎಲ್ಲ ಕುಡ್ದಾಯ್ತಾ? ಟೀ ಎಲ್ಲ ಕುಡ್ದಾಯ್ತು. ಸಂಡೇ ಏನ್ ಸ್ಪೆಷಲ್ ಮಾಡಿದ್ರಿ? ಇವತ್ತು ಸ್ಪೆಷಲ್ ಏನಿಲ್ಲಪ್ಪ, ನಾನೊಂದು ಹೊರಗಿನ ಪಾರ್ಸೆಲ್ ತಂದೆ ಅಷ್ಟೇ. ಪಾರ್ಸೆಲ್ ತಂದ್ರು, ಯಾಕೆ ಇವತ್ತು ಮಾಡ್ಲಿಲ್ಲ? ಏನು ಸ್ಪೆಷಲ್ ಹೊರಗಿಂದ ತಿನ್ನುವ ಅಂತ ಆಯ್ತು, ಹಾಗೆ ಹೊರಗಿನ ಪಾರ್ಸೆಲ್ ತಂದು. ಅದಕ್ ನಾನು ಒಂದು ಹೇಳ್ತೇನೆ ದಿವ್ಯಾ ಅವರೇ, ನಾವು ಮನೆಯಲ್ಲಿ ಮಾಡುದು ಬೆಟರ್ ಅಲ್ವಾ? ಹೌದೌದು, ಏನು ಅಪರೂಪಕ್ಕೊಮ್ಮೆ ಹೋಗುದು ಸುಮ್ಮನೆ ಅಲ್ವಾ? ಹೌದು. ನೋಡಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಇದ್ದಾರೆ, ಅವರು ಮಾತಾಡಿಸ್ತಾರೆ ನಿಮ್ಮನ್ನು. ಆಯ್ತು. ಹಲೋ ಹಲೋ. ಏನು ಸ್ಪೆಷಲ್ ತಂದ್ರಿ ಹೊರಗಡೆಯಿಂದ? ಹೊರಗಡೆಯಿಂದ ನಾನು ದೋಸೆ ತಂದೆ. ದೋಸೆಗೋಸ್ಕರ? ಅದೇ ಮಳೆಗಾಲಕ್ಕೆ ಖುಷಿ ಏನಪ್ಪ ಇದು ಅವಸ್ಥೆ, ಪಾರ್ಸೆಲ್ ದೋಸೆ ತಂದ್ರಂತೆ. ಮಳೆ ಬರುವಾಗ ಬಿಸಿ ಬಿಸಿ ದೋಸೆ ತಿಂದ್ರೆ ಖುಷಿ ಆಗುತ್ತೆ ಅಲ್ವಾ? ಹೌದು, ನಾವು ಬೇರೆ ತಿನ್ಲಿಕ್ಕೆ ಅಂತ ಹೋದದ್ದು, ಅದ್ರಲ್ಲಿ ಅವರ ಅಂಗಡಿ ಬಂದ್ ಮಾಡಿ ಹೋಗಿದ್ದಾರೆ. ಇರ್ಲಿಲ್ಲ, ಅದಕ್ಕೆ ಇದನ್ನ ತಕೊಂಡು ಬಂದ್ವಿ. ನೀವ್ ಅಲ್ಲಿ ತಿನ್ಲಿಲ್ವಾ? ಇಲ್ಲ, ನಾವು ಮನೆಗೆ ಬಂದ್ ತಿಂದ್ವಿ. ತಣ್ಣಗಾಗಿ ಹೋಯ್ತಲ್ಲ? ಈಗಷ್ಟೇ ನಾವು ಹೊರಗಿಂದ ಬಂದ. ಹತ್ರ ಇದ್ಯಾ? ಹತ್ರ ಇಲ್ಲೇ. ಹೌದಾ? ಓಕೆ. ಏನು ಅವರು ಹೇಳ್ತೇನೆ, ಇವರ ಪರಿಚಯ ಮಾಡಿಸ್ಲಿಕ್ಕೆ ಉಂಟು. ಇವಾಗ ಜಸ್ಟ್ ಇವರು ಬಂದಿದ್ದಾರೆ, ಅಂದ್ರೆ ಇನ್ನೊಂದ್ಸಲ ಇವರಂದ್ರೆ ನನ್ನ ಫ್ರೆಂಡೇ. ಇವರು ಸಕಲೇಶ್ಪುರದವರು. ಹಾಗೆ ಇವತ್ತೊಂದು ಡಿಫ್ರೆಂಟ್ ಆಗಿ ಮಾಡುವ. ಯಾವಾಗ್ಲೂ ನನ್ ಮುಖನೇ ನೋಡಿ ನೋಡಿ ಬೋರ್ ಆಗ್ಬಹುದು, ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಆಗಿ ಒಬ್ರು ಗೆಸ್ಟ್ ಅನ್ನ ಕರೆದಿದ್ದೇನೆ. ಓಕೆ ದಿವ್ಯಾ ಅವರೇ, ಮಾತಾಡ್ತಾ ಮಾತಾಡ್ತಾ ನಮ್ಮ ಈ ಕಾರ್ಯಕ್ರಮದ ವಿಷಯ ಮರ್ತೋಗಿತ್ತು ಏನು ಅಲ್ವಾ? ಇಲ್ಲ ಅಲ್ವಾ? ಓಕೆ, ಹಾಡ್ತೀರಾ ಅಲ್ಲ ಮಳೆ ಬಗ್ಗೆ ಏನಾದ್ರೆ ಹೇಳ್ತೀರಾ? ಓಕೆ, ನೀವು ಒಳ್ಳೆ ಸಿಂಗರ್, ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು ದಿವ್ಯಾ ಅವರೇ ಅಲ್ವಾ? ಓಕೆ ಓಕೆ, ಹಾಡಿ ಹಾಡಿ. ಸ್ವಾತಿ ಮುತ್ತಿನ ಮಳೆ ಹನಿ, ಮೆಲ್ಲ ಮೆಲ್ಲನೆ ದರಿಗಿಳಿಯೇ. ಸ್ವಾತಿ ಮುತ್ತಿನ ಮಳೆ ಹನಿ, ಮೆಲ್ಲ ಮೆಲ್ಲನೆ ದರಿಗಿಳಿಯೇ. ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರಿ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ತುಮುಗೆ ಮಿರಮಿರನೆ. ಪ್ರೇಮದ ಕಾಶಿಯಲ್ಲಿ ಮಳೆಯೇ ನಮಗೆ ಸ್ನಾನ, ಕನಸೆ ಮನದ ಧ್ಯಾನ, ಮೈ ನಡುಗುವ ಚಳಿಯಲ್ಲಿ ಬೆಚ್ಚನೆ ಸವಿಗಾನ. ಪ್ರೇಮದ ಹಬ್ಬದಲ್ಲಿ ಗುಡುಗೆ ನಮಗೆ ಮೇಳ, ಸಿಡಿಲೆ ಅದರ ತಾಣ, ಆ ಮಿಂಚಿನ ಬೆಳಕಲ್ಲೇ ಹೃದಯದ ಸಮ್ಮೇಳ. ಆನಂದದ ಆಲಾಪದ ಆಲಿಂಗನವು, ಈ ನಿಮಿಷದ ಈ ಮೋಹದ ಆಪೋಷಣವು, ಈ ಹೆದರುವುದಾದಂತೆ ಈ ಪ್ರೇಮದ ಗುಣಗಾನ. ಸ್ವಾತಿ ಮುತ್ತಿನ ಮಳೆ ಹನಿ, ಮೆಲ್ಲ ಮೆಲ್ಲನೆ ದರಗಿಳಿಯೇ. ಸ್ವಾತಿ ಮುತ್ತಿನ ಮಳೆ ಹನಿ, ಮೆಲ್ಲ ಮೆಲ್ಲನೆ ದರಗಿಳಿಯೇ. ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೇ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ತುಮುಕೆ ಮಿರಮಿರನೆ. ಆಯ್ತು. ಓಕೆ ದಿವ್ಯಾ ಅವರೇ, ಸುಮಾ ಅವರೇ ಹೇಳ್ತಿದ್ದಾರೆ ಸೂಪರ್ ಅಂತ. ಯಾಕ ನಾನ್ ಕೂಡ ಯಾವಾಗ್ಲೂ ಹೇಳ್ತೇನೆ, ಇವರು ಕಾಲ್ ಮಾಡಿದಾಗ ಹಾಡು ಹಾಡಿದಾಗ ಒಳ್ಳೆ ವಾಯ್ಸ್ ಇದೆ ದಿವ್ಯಾ ಅವರೇ. ಖಂಡಿತ ನಿಮ್ಗೆ ಸ್ಟೇಜ್ ಅಲ್ಲಿ ಹಾಡ್ಬೋದು. ಹಾಡಿದೀರಾ? ಯಾವತ್ತಾದ್ರೂ ಸಿಂಗ್ ಮಾಡಿದೀರಾ? ಸ್ಟೇಜ್ ಫಿಯರ್ ಇದೆಯಾ? ಇದೀಗ ಮನೆಯಲ್ಲಿ ಸೈಡ್ ಅಲ್ಲಿ ಯಾರ್ ನೋಡೋದಾಗೆ ಹಾಡುವಂತದ್ದಲ್ಲ. ಒಂದ್ಸಲ ಸ್ಟೇಜಿಗೆ ಹೋದ್ರೆ ಫಿಯರ್ ಹೋಗುತ್ತೆ. ಹೌದು, ಖಂಡಿತ. ಒಂದ್ಸಲ ಫಿಯರ್ ಆಗುತ್ತೆ. ಹೌದು ಹೌದು, ಖಂಡಿತ ಖಂಡಿತ. ಒಳ್ಳೆ ವಾಯ್ಸ್ ಇದೆ. ಇದನ್ನ ಯಾವತ್ತು ನಾವು ಉಂಟಲ್ಲ ಮುಚ್ಚಿಡ್ಬಾರ್ದು. ಹೌದು, ನಮ್ಮ ಈ ನಿಮ್ಮ ಟ್ಯಾಲೆಂಟ್ ಇದೆಯಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಹಾಗೆ ಸೈಡ್ ಅಲ್ಲಿ ಇಡ್ಬಾರ್ದು. ಹಾಗಾಗಿ ಈಗ ಎಲ್ರಿಗೂ ಗೊತ್ತುಂಟು ದಿವ್ಯಾ ಅವರು ಚೆನ್ನಾಗಿ ಹಾಡ್ತಾರೆ ಅನ್ನೋದು, ಯೂಟ್ಯೂಬ್ ಅಲ್ಲಿ ಬರ್ತದಲ್ವಾ? ಓಕೆ ದಿವ್ಯಾ ಅವರೇ, ಕಾಲ್ ಬರ್ತಾ ಉಂಟು, ನೆಕ್ಸ್ಟ್ ಟೈಮ್ ಮಾತಾಡುವ. ಓಕೆ, ಥ್ಯಾಂಕ್ ಯು.